ಮೂಡುಬಿದ್ರೆ ತಾಲೂಕಿನ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವೈಲು ಇಲ್ಲಿ 41.7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 3 ವಿವೇಕ ಶಾಲಾ ಕೊಠಡಿಯನ್ನು ಕ್ಷೇತ್ರದ ಶಾಸಕ ಉಮಾನಾಥ ಎಕೋಟ್ಯಾನ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಸಂಸ್ಕಾರಯುತವಾಗಿ ಬೆಳೆಯುತ್ತಾರೆ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆಯೂ ಅರಿಯುತ್ತಾರೆ. ಹಾಗೆಯೇ ಪೋಷಕರು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ತಿಂಗಳಿಗೊಮ್ಮೆಯಾದರೂ ಶಾಲೆಗೆ ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸ, ಗುಣನಡತೆಯ ಏರುಪೇರುಗಳ ಕುರಿತು ವಿಚಾರಿಸುತ್ತಿರಬೇಕು. ಆಗ ಪೋಷಕರಿಗೂ ಮಕ್ಕಳ ಆಗುಹೋಗುಗಳ ಬಗ್ಗೆ ತಿಳಿಯಲು ಸಾಧ್ಯ ಎಂದರು. ನಮ್ಮ ಮಗು ಹೇಗಿದೆ, ನಮ್ಮ ಮಗ ಹೇಗೆ ಕಲಿತಾನೆ, ಮಕ್ಕಳು ಹೇಗೆ ಕಲಿತಾರೆ, ಅವರ ನಡತೆ, ಗುಣ ಇದನ್ನೆಲ್ಲ ತಿಳ್ಕೊಳ್ಬೇಕು. ಶಿಕ್ಷಕರ ಹತ್ರ ಬಂದು ಕ್ಲಾಸ್ ಟೀಚರ್ ಹತ್ರ ಕೇಳಿ ತಿಳ್ಕೊಂಡು ನೀವು ಹೋಗ್ಬೇಕು. ಹಾಗಾಗಿ ಮಕ್ಕಳ ಬಗ್ಗೆ ನೀವು ನಿಗಾ ವಹಿಸಬೇಕು. ನಿಗಾ ವಹಿಸುವಂತ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಇದೆ. ಹಿಂದೆಲ್ಲ ಇರಲಿಲ್ಲ, ಈಗ ಬೇಕು. ಈಗಿನ ದಿನಗಳಲ್ಲಿ ಮಕ್ಕಳು ಯಾವುದೇ ರೀತಿಯಲ್ಲಿ ದಾರಿ ತಪ್ಪದ ರೀತಿಯಲ್ಲಿ ನಾವು ನೋಡಬೇಕಾದದ್ದು ಕಲಿಕೆಯ ದೃಷ್ಟಿಯಲ್ಲಿ ಇವತ್ತಿನಿಂದಲೇ ಫೌಂಡೇಶನ್ ಕಟ್ಟಿದ್ರೆ ಮುಂದೆ ಆ ಮಕ್ಕಳ ಬೆಳವಣಿಗೆಯಲ್ಲಿ ಮತ್ತು ಶಿಕ್ಷಣದಲ್ಲಿ ಅವರು ಮುತ್ತುಗೈತೆ ಇರ್ತಾರೆ. ಆ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಶಾಲೆಯಲ್ಲಿ ನಿಮಗೆ 3 ಕೊಠಡಿಗಳನ್ನು ನಾನು ಕಳೆದ ನನ್ನ ಅವಧಿಯ ಅನುದಾನದಲ್ಲಿ ಕೊಟ್ಟಿದ್ದೇನೆ. ಈ ಸಲ ಬಂದರೆ ಪುನಃ ನಿಮಗೆ ಏನಾದರೂ ಬೇಕಿದ್ರೆ ಕೇಳಿದ್ದೇವೆ, 15 ಕೊಠಡಿ ಬೇಕು ಅಂತ ಕೊಟ್ಟರೆ ಪುನಃ ನಿಮಗೆ 1 ಕೊಠಡಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಿಗಂಟು ಹೇಳಲಿಕ್ಕೆ ಆಗಲ್ಲ, ಕೊಟ್ಟರೆ ಖಂಡಿತವಾಗಿ ಪ್ರಯತ್ನ ಪಡ್ತೇನೆ. ಶಾಲಾ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶಿತ ಹಿರಿಯ ನ್ಯಾಯವಾದಿ ಇರುವೈಲು ಐ ತಾರನಾಥ್ ಪೂಜಾರಿ ಅವರು ಮಾತನಾಡಿ, ಪ್ರತಿಭೆಗಳು ಹುಟ್ಟುವುದು ಅರಮನೆಯಲ್ಲೇ ಅಲ್ಲ, ಗುಡಿಸಲಲ್ಲೇ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಈ ಶಾಲೆಯಲ್ಲಿ ಎಲ್ಲ ಸೌಕರ್ಯಗಳು ದೊರಕುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಈ ಗ್ರಾಮ ಉದ್ಧಾರ ಆಗಬೇಕಾದ್ರೆ 2 ವಿಚಾರ ನಡೆಯಬೇಕು. ಒಂದನೇದಾಗಿ ನಾವು ಹಿರಿಯರು ಯಾರಿದ್ದೇವೆ, ನಾವೆಲ್ಲ ಹೆಚ್ಚು ಕಡಿಮೆ 60 ವರ್ಷ 50 ವರ್ಷ ದಾಟಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿಂದ ಈ ಗ್ರಾಮದ ಅಭಿವೃದ್ಧಿಗೆ ಕಂಕಣಬದ್ಧರಾಗಬೇಕು. ಎರಡನೇದಾಗಿ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯನೇ ನೀವು. ಪ್ರತಿಭೆಗಳು ಹುಟ್ಟುವುದು ಅರಮನೆಯಲ್ಲಿ ಅಲ್ಲ, ಗುಡಿಸಲಲ್ಲಿ. ಯಾವ ಕಾರಣಕ್ಕೂ ಈ ಶಾಲೆಯನ್ನು ಬಿಟ್ಟು ಹೋಗಬೇಕು. ಈ ಶಾಲೆಯಲ್ಲಿ ನಿಮಗೆ ಭವಿಷ್ಯ ಭದ್ರವಾಗಿದೆ ಅಂತೇಳಿ ಮತ್ತು ನಿಮಗೆಲ್ಲರಿಗೂ ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಸಂದರ್ಭದಲ್ಲಿ ನಾನು 4 ಜನರನ್ನು ನಿರೂಪಿಸಲೇಬೇಕು. ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಮೋಹನ್ ಟಿ ಹಾಗೂ ಗುತ್ತಿಗೆದಾರ ತಿಮ್ಮಪ್ಪ ಅವರನ್ನ ಗೌರವಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ ಎಚ್ಎಸ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಮುಗೇರ, ಉಪಾಧ್ಯಕ್ಷ ವೆಲೇರಿಯನ್ ಕುಟಿನ, ಪಂಚಾಯತ್ ಸದಸ್ಯ ನವೀನ್ ಪೂಜಾರಿ ಕಿಟ್ಟುಬೆಟ್ಟು ಹಾಗೂ ಇತರ ಸದಸ್ಯರು, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸುನಿಲ್ ಕುಮಾರ್ ಕಟ್ಟಣಿಗೆ, ರುಕ್ಮಯ್ಯ ಪೂಜಾರಿ ಅಳಿಯೂರು, ಸತೀಶ್ ಚಂದ್ರ ಸಾಲ್ಯಾನ್ ಪಾಣಿಲ ಉಪಸ್ಥಿತರಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಜೆಸಿಂತಾ ಫರ್ನಾಂಡಿಸ್ ಸ್ವಾಗತಿಸಿದ್ರು. ಶಿಕ್ಷಕಿ ಉಷಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶ್ಯಾಮಲಾ ವಂದಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.